ಕೋವಿಡ್ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಮಂಗಳೂರಿನ ಅಶೋಕನಗರದ ಲಯನ್ಸ್ ಕ್ಲಬ್ ಜಲ 317ಡಿ ಹಾಗೂ ಅಶೋಕನಗರದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಆಹಾರ ಕಿಟ್ ಅನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಲಯನ್ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಬೆಂಗ್ರೆ ಹಾಗೂ ಜೋಗಿಮಠದ ಪರಿಸರದಲ್ಲಿರುವ ಬಡ ಕುಟುಂಬಗಳಿಗೆ ಕಿಟ್ಗಳನ್ನು ವಿತರಿಸಲಾಗ್ತಾ ಇದೆ. ಒಂದು ವಾರಕ್ಕೆ ಬೇಕಾದ ಆಹಾರ ಕಿಟ್ಗಳನ್ನು ಹಂಚಲಾಗ್ತಾ ಇದೆ ಎಂದು ಅವರು ಹೇಳಿದರು. ಕೊರೋನಾ ಕೋವಿಡ್-19 ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಅತ್ಯಂತ ತೀರಾ ಬಡತನದಲ್ಲಿರುವಂಥ ಸುಮಾರು 75 ಕುಟುಂಬಗಳಿಗೆ ಒಂದು ವಾರದ ದಿನಸಿಯನ್ನು ನಮ್ಮ ಫಸ್ಟ್ ರೌಂಡ್ ಸರ್ವಿಸ್ ಆಕ್ಟಿವಿಟಿ ಅಂತೇಳಿ ಮಾಡಿಕೊಂಡು ಇವತ್ತು ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ಸುಮಾರು 2.5 ಕ್ವಿಂಟಲ್ನಷ್ಟು ಅಕ್ಕಿ ಹಾಗೂ ಅವರಿಗೆ ಒಂದು ವಾರಕ್ಕೆ ಬೇಕಾಗುವಂಥ ಸುಮಾರು 11 ಬಗೆಯ ವಿವಿಧ ತರಕಾರಿಗಳನ್ನು ನಾವು ತಂದಿಟ್ಟಿದ್ದೇವೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಪ್ರಜ್ವಲ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನಮ್ಮ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರಾದ ಲಯನ್ ಮಂಜು, ಲಯನ್ ಶೇಖರ್, ಲಯನ್ ಉದಯ, ಲಯನ್ ನಾರಾಯಣ್, ಪ್ರತಿಮಾ ರೈ ಮತ್ತು ಲಯನ್ ನಿಖಿಲ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಾವೆಲ್ಲರೂ ಇವತ್ತು ಕ್ಲಬ್ಬಿನ ವತಿಯಿಂದ ಸೇರಿ ಈಗ ಇಲ್ಲಿ ಬೆಂಗ್ರೆಯಲ್ಲಿರುವಂಥ ಸುಮಾರು 30 ಕುಟುಂಬಗಳಿಗೆ ಮತ್ತು ನಮ್ಮ ಇಲ್ಲಿ ಜೋಗಿಮಠದ ಹತ್ತಿರ ಇರುವಂಥ ಸುಮಾರು 30-40 ಕುಟುಂಬಗಳಿಗೆ ಈ ಒಂದು ವಾರಕ್ಕೆ ಬೇಕಾಗುವಂಥ ದಿನಸಿ ಕಿಟ್ಟಿಯನ್ನು ಹಂಚಲಿಕ್ಕಿದ್ದೇವೆ. ಈ ಸಂದರ್ಭ ಕ್ಲಬ್ ಅಧ್ಯಕ್ಷ ಪ್ರಜ್ವಲ್ ಶೆಟ್ಟಿ, ಲಯನ್ ಮಂಜು, ಲಯನ್ ಶೇಖರ್, ಲಯನ್ ನಾರಾಯಣ್, ಲಯನ್ ಪ್ರತಿಮಾ ರೈ ಸೇರಿದಂತೆ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್, ಮಂಗಳೂರು.